ಕಾರ್ಕಳ ಪುರಸಭಾ ವ್ಯಾಪ್ತಿಯ 12ನೇ ವಾರ್ಡ್ನಲ್ಲಿರುವ ಕಾರ್ಕಳ ಪುರಸಭೆ ವ್ಯಾಪ್ತಿಗೆ ಸಮಗ್ರವಾಗಿ ಸರಬರಾಜಾಗುತ್ತಿದ್ದ ರಾಮಸಮುದ್ರದ ನೀರು ಕೆಲ ಸಮಯಗಳಿಂದ ಕಲುಷಿತಗೊಂಡಿದೆ. ನೀರಿನ ಮೇಲ್ಭಾಗದಲ್ಲಿ ತೈಲದ ಅಂಶ ತೇಲುತ್ತಿದ್ದು, ಈ ನೀರನ್ನು ಕುಡಿಯುವುದಕ್ಕೂ ಸ್ನಾನ ಮಾಡುವುದಕ್ಕೂ ಅಯೋಗ್ಯ ಎನಿಸಿದೆ. ಇತ್ತೀಚೆಗೆ ಕಾರ್ಕಳದ ದೀಪೋತ್ಸವ ಸಂದರ್ಭದಲ್ಲಿ ಕಲುಷಿತಗೊಂಡಿರುವ ನೀರನ್ನು ಕಂಡ ಭಕ್ತರ ಮನಸ್ಸಿಗೂ ತೀವ್ರತರದ ನೋವುಂಟಾಗಿತ್ತು. ಮುಂದಿನ ದಿನಗಳಲ್ಲಿ ಈ ವಿಚಾರ ಸಮಸ್ಯೆಯಾಗಿ ಮಾರ್ಪಡುತ್ತದೆ ಎಂದು ಇದೇ ವಾರ್ಡ್ನ ಸದಸ್ಯರಾದ ವಿನ್ನಿ ಬೋಲ್ಡ್ ಮೆಂಡೋನ್ಸಾ ಮಾಧ್ಯಮಗಳಿಗೆ ಹೇಳಿದರು. ರಾಮಸಮುದ್ರದ ಬಳಿ ಇರುವ ಎಎನ್ಎಫ್ ಶೌಚಾಲಯದ ನೀರು ರಾಮಸಮುದ್ರಕ್ಕೆ ಹರಿಯ ಬಿಡಲಾಗುತ್ತಿದ್ದು, ಅದಲ್ಲದೆ ಇಲ್ಲೇ ಬದಿಯಲ್ಲಿರುವ ಕೈಗಾರಿಕಾ ಘಟಕದ ಶೌಚಾಲಯದ ಮಲಮಿಶ್ರಿತ ನೀರು ರಾಮಸಮುದ್ರಕ್ಕೆ ಬಿಡಲಾಗುತ್ತಿದೆ ಎಂದು ಹೇಳಿದರು. ಶ್ರೀ ವೆಂಕಟರಮಣ ಆನುವಂಶಿಕ ಮುಕ್ತೇಸರರಾದ ಉಲ್ಲಾಸ್ ಶೆಣೈ ಮಾತನಾಡಿ, ರಾಮಸಮುದ್ರ ಪವಿತ್ರ ಗಂಗೆಗೆ ಸಮಾನವಾಗಿದೆ. ಕಡು ಬೇಸಿಗೆ ಸಮಯದಲ್ಲಿ ಕಾರ್ಕಳಕ್ಕೆ ಕುಡಿಯುವ ನೀರನ್ನು ಪೂರೈಸುತ್ತಿದೆ. ಅದಲ್ಲದೆ ದೇವರ ಸ್ಥಾನವನ್ನಾಗಲಿ ಪುಣ್ಯ ಕಾರ್ಯಗಳಿಗೆ ಈ ರಾಮಸಮುದ್ರದ ನೀರನ್ನೇ ಉಪಯೋಗಿಸಲಾಗುತ್ತದೆ. ಸಮಸ್ತ ಸನಾತನ ಹಿಂದೂ ಧರ್ಮದವರು ಈ ರಾಮಸಮುದ್ರದ ನೀರನ್ನ ತೀರ್ಥವಾಗಿ ಪರಿಗಣಿಸುತ್ತಿದ್ದಾರೆ. ಕೆಲ ವರ್ಷಗಳ ಹಿಂದೆ ಶುದ್ಧ ಸ್ಫಟಿಕದಂತ ನೀರು ಈಗ ಕಲುಷಿತಗೊಂಡಿದೆ. ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಹಾಗೂ ಕಾರ್ಕಳದ ಸಾರ್ವಜನಿಕರು ತಮ್ಮ ಆರೋಗ್ಯದ ಕಾಳಜಿ ವಹಿಸಬೇಕು. ಇಲ್ಲದಿದ್ದಲ್ಲಿ ಅಂಗಡಿಗಳಲ್ಲಿ ಸಿಗುವ ಶುದ್ಧ ನೀರಿನ ಬಾಟಲಿಗಳನ್ನು ಉಪಯೋಗಿಸಿ. ಒಂದು ವೇಳೆ ನಾವು ಎಚ್ಚರ ತಪ್ಪಿದಲ್ಲಿ ಈ ಪವಿತ್ರ ರಾಮಸಮುದ್ರದ ನೀರು ಉಡುಪಿ ಜಿಲ್ಲೆಗೆ ಸಾಂಕ್ರಾಮಿಕ ರೋಗಕ್ಕೆ ಕಾರಣವಾಗಬಹುದು ಎಂದರು. ಅದೇ ರೀತಿ ಅವರ ನಾಯಿಯನ್ನು ಸಾಕುವಂಥ ಒಂದು ಪ್ರಯೋಗಾಲಯ ಆಗಿರ್ಬೋದು, ಅಲ್ಲಿಯ ಕೊಳಚೆ ನೀರನ್ನು ಕೂಡ ಇದಕ್ಕೆ ಕೊಡ್ತಾ ಇದ್ದಾರೆ. ಇದನ್ನು ಬೇಸಿಗೆ ಸಂದರ್ಭದಲ್ಲಿ ನಾವು ನೋಡಿದ್ದು ಉಂಟು. ಈಗ ಈ ಒಂದು ತಿಂಗಳು ಕಳೆದ ಕೂಡಲೇ ನೀರಿನ ಪ್ರಮಾಣ ಕೆಳಕ್ಕೆ ಹೋದಾಗ ಇನ್ನೂ ಕೂಡ ಮೇಲ್ಮೆಯಲ್ಲಿ ತೇಲುವಂಥ ಕಶ್ಮಲಗಳು ಆರಂಭ ಆಗ್ತದೆ. ಈ ನೀರನ್ನು ಇವತ್ತಿನವರೆಗೆ ಯಾರು ಟೆಸ್ಟ್ ಮಾಡಿದಾರೋ ಯಾರೋ ಗೊತ್ತಿಲ್ಲ. ಡೈರೆಕ್ಟಾಗಿ ಪುರಸಭೆಯವರು ನಮಗೆ ನಗರ ಪ್ರದೇಶಗಳಿಗೆ ಕುಡಿಯುವ ನೀರಿಗೋಸ್ಕರ ಕಳಿಸ್ತಾ ಇದ್ದಾರೆ. ಮೊದಲು ಇದು ಶುದ್ಧ ಸ್ಫಟಿಕ ರೀತಿಯಲ್ಲಿದ್ದಂಥ ನೀರು ಇವತ್ತಿಗೆ ಕಲುಷಿತಗೊಂಡಿದೆ. ಇನ್ನು ಇದಕ್ಕೆ ಮಾಧ್ಯಮದವರು ಮತ್ತು ಸಾರ್ವಜನಿಕರು ಇದರೊಟ್ಟಿಗೆ ಸೇರಬೇಕು. ಯಾಕಂದರೆ ಪ್ರತಿಯೊಬ್ಬ ಹೋಟೆಲ್ಗಳಲ್ಲಿ, ಪ್ರತಿಯೊಬ್ಬ ಮನೆಗಳಲ್ಲಿ ಸಾಧಾರಣ ಕಾರ್ಕಳ ನಗರದ ಸಾರ್ವಜನಿಕರು 75% ನೀರನ್ನು ಇದನ್ನೇ ಕುಡಿಯುವುದು. ನಾವು ಎಲ್ಲಿಂದಲೂ ಒಂದು ಕೊರೋನಾ ಬಂದರೆ ನಾವು ಎಚ್ಚರಿಕೆಗೊಂಡು ಇದು ಮಾಡ್ತೇವೆ. ಆದರೆ ನಮ್ಮ ಕಾಲ ಬುಡದಲ್ಲಿ ಇಂಥ ಒಂದು ರೋಗ ರುಜಿನಗಳ ನೀರನ್ನು ನಾವು ಸಾರ್ವಜನಿಕ ಕೊಡುವುದಂದರೆ ಅದು ದೊಡ್ಡ ತಪ್ಪು.